ಹಾಯ್ ಫ್ರೆಂಡ್ಸ್, ತುಳುನಾಡ ಅಡುಗೆ ಮನೆಗೆ ಸ್ವಾಗತ. ಹೇಗಿದ್ದೀರಾ? ನಾವಿವತ್ತು ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದಂತ ನೋಡೋಣ. ವೆಜಿಟೇಬಲ್ ಸೂಪ್ ಮಾಡಲು ಏನೆಲ್ಲ ಬೇಕಂತ ನೋಡೋಣ. ಬೆಣ್ಣೆ ಸ್ವಲ್ಪ, ಕಾರ್ನ್ಫ್ಲೋರ್ 2 ಸ್ಪೂನ್ನಷ್ಟು ನೀರಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂಥದ್ದು, ಕ್ಯಾಪ್ಸಿಕಮ್ ಸಣ್ಣ ಕಟ್ ಮಾಡಿದ್ದು, ಕರಿಮೆಣಸಿನ ಹುಡಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಸಣ್ಣ ಕಟ್ ಮಾಡಿದ ಕ್ಯಾಬೇಜ್, ಬೀನ್ಸ್, ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿಕೊಂಡಿರುವಂಥದ್ದು, ಸ್ವಲ್ಪ ಉಪ್ಪು, ಕ್ಯಾರೆಟ್, ಈರುಳ್ಳಿ, ಜೋಳ, ಸ್ವೀಟ್ ಕಾರ್ನ್, ಮತ್ತೊಂದು ಪಲಾವ್ ಎಲೆ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ ಹಾಕಿ ಕರಗಿಸಿ, ಬೆಣ್ಣೆ ಕರಗಿದ ನಂತರ ಅದಕ್ಕೆ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ, ಶುಂಠಿ ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ, ನಂತರ ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೆಂಡ್ಸ್, ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪಲಾವ್ ಎಲೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಪಲಾವ್ ಎಲೆಯನ್ನು ನಾನು ಫ್ಲೇವರ್ಗೋಸ್ಕರ ಹಾಕೊಂಡಿದ್ದೇನೆ. ನಂತರ 2 ರಿಂದ 2.5 ಗ್ಲಾಸಿನಷ್ಟು ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಕುದಿಸಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿದ ನಂತರ ಸಿಹಿ ಜೋಳವನ್ನು ಸೇರಿಸಿಕೊಳ್ಳಿ. ನಂತರ ಕ್ಯಾಪ್ಸಿಕಮ್, ಕರಿಮೆಣಸಿನ ಹುಡಿ 1 ರಿಂದ 1.5 ಸ್ಪೂನ್ನಷ್ಟು, ನಿಮಗೆ ಎಷ್ಟು ಬೇಕು ಅಷ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಪಲಾವ್ ಎಲೆಯನ್ನು ತೆಗೆದು ಬಿಡಿ. ನಂತರ ನೀರಲ್ಲಿ ಮಿಕ್ಸ್ ಮಾಡಿಕೊಂಡಿರುವಂತಹ ಕಾರ್ನ್ಫ್ಲೋರನ್ನು ಹಾಕಿ ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿ. ಜ್ವರ ಬಂದು ಏನಾದರೂ ಬಾಯಿ ರುಚಿ ಕೆಟ್ಟೋಗಿದ್ರೆ ಈ ರೀತಿ ಸೂಪ್ ಮಾಡಿ ಕುಡಿಯಿರಿ, ತುಂಬ ಚೆನ್ನಾಗಿರುತ್ತದೆ. ಇದು ಹಸಿವನ್ನು ನಿಯಂತ್ರಿಸುತ್ತದೆ. ಸೂಪ್ ನಾದಕ್ಕೆ ಬಂದ ನಂತರ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಆರೋಗ್ಯಕರವಾದ ಹಾಗೂ ರುಚಿಕರವಾದ ವೆಜಿಟೇಬಲ್ ಸೂಪ್ ಈಗ ರೆಡಿಯಾಗಿದೆ.
Thank you for watching my video.